ಅಯ್ಯಪ್ಪ ವ್ರತ ಮಾಡುವುದೆಂದರೆ ಅದೊಂದು ದೈವಿಕವಾದ ಅನುಭವ. ಸನಾತನ ಧರ್ಮದ ಪ್ರಕಾರ ಮನುಷ್ಯ ಭಗವಂತನಲ್ಲಿ ಐಕ್ಯವಾಗಲು ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಎಂಬ ಮಾರ್ಗಗಳಿವೆ. ಅಯ್ಯಪ್ಪ ವ್ರತ ಮಾಡುವವರು ಭಕ್ತಿಯೋಗ ಮೂಲಕ ದೈವ ಸ್ವರೂಪದ ಅನುಭವವನ್ನು ಪಡೆಯುತ್ತಾರೆ. ಅಯ್ಯಪ್ಪ ವ್ರತ 41 ದಿನಗಳ ಆಚರಣೆ. ಅಯ್ಯಪ್ಪ ಭಕ್ತರು ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನ ಪಡೆಯುವ ಮೊದಲು 41 ದಿನಗಳ ಕಠಿಣ ವ್ರತ ಆಚರಣೆ ಮಾಡುತ್ತಾರೆ. ಒಂದು ಶಿಸ್ತಬದ್ಧವಾದ ಜೀವನ ನಡೆಸುತ್ತಾರೆ. ಅದಕ್ಕಾಗಿ ಕೆಲವು ನಿಯಮಗಳನ್ನ ಅವರು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಈ ನಿಯಮಗಳಲ್ಲಿ ಒಂದು ನಿಯಮವು ಆಚೆ ಈಚೆ ಆದರೆ ಅವರು ಮಾಡುವ ಅಯ್ಯಪ್ಪನ ಈ ವ್ರತ ಅವರಿಗೆ ಫಲಕಾರಿಯಾಗದು. ನಮಸ್ಕಾರ ಸ್ನೇಹಿತರೆ. ಅಯ್ಯಪ್ಪ ಸ್ವಾಮಿ ಎಂದು ಭಕ್ತ ಮನದಲ್ಲಿ ತುಂಬಿ ಕರೆದರೆ ಆ ಕರೆ ಅಯ್ಯಪ್ಪ ಸ್ವಾಮಿಗೆ ಕೇಳುತ್ತದೆ ಎಂಬುದು ಅವನ ಭಕ್ತರ ಅಚಲ ನಂಬಿಕೆ. ಈ ನಂಬಿಕೆಗೆ ತಕ್ಕಂತೆಯೇ ಹಲವು ಭಕ್ತರ ಬದುಕಿನಲ್ಲಿ ಹಲವು ಪವಾಡಗಳು ನಡೆದು ಹೋಗಿವೆ. ಇದೇ ಕಾರಣ ಅಯ್ಯಪ್ಪ ಸ್ವಾಮಿ ಭಕ್ತರು 41 ದಿನಗಳ ಕಾಲ ಅಯ್ಯಪ್ಪ ವ್ರತವನ್ನ ಶಿಸ್ತಿನಿಂದ ಪಾಲಿಸುತ್ತಾರೆ. ಹೀಗೆ ಪಾಲಿಸಿದರೆ ಮಾತ್ರ ಆ ಅಯ್ಯಪ್ಪ ತಮಗೆ ಒಲಿಯುತ್ತಾನೆ ಎನ್ನುವ ನಂಬಿಕೆ ಅವರಿಗಿದೆ. ಅಷ್ಟಕ್ಕೂ ಆ ಭಕ್ತರು ತಾವು ಪಾಲಿಸುವ ಆ ನಿಯಮಗಳು ಯಾವುವು? ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕುವುದು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಈ ವ್ರತ ಹೇಗಿರುತ್ತದೆ ಅದನ್ನ ಮೊದಲು ತಿಳಿದುಕೊಳ್ಳೋಣ. ಬೆಳಗ್ಗೆ ಹಾಗೂ ಸಂಜೆ ತಣ್ಣೀರಿನಲ್ಲೇ ಸ್ನಾನ ಮಾಡಬೇಕು. ಬೆಳಗ್ಗೆ ಹೊತ್ತು ಸ್ನಾನ ಮಾಡಿದಾಗ ದೇಹ ಶುದ್ಧವಾಗುವುದು. ಈ ದಿನದ ಕೆಲಸವನ್ನು ಲವಲವಿಕೆಯಿಂದ ಮಾಡಲು ದೇಹದಲ್ಲಿ ಚೈತನ್ಯ ಮೂಡುತ್ತದೆ. ಸಂಜೆ ಸ್ನಾನ ಮಾಡುವುದರಿಂದ ದಣಿದ ದೇಹಕ್ಕೆ ಉಲ್ಲಾಸ ದೊರೆಯುತ್ತದೆ. ಅಲ್ಲದೆ ಸುಖ ನಿದ್ದೆ ಕೂಡ ದೊರೆಯುತ್ತದೆ. ನದಿಯಲ್ಲಿ ಅಥವಾ ಬಾವಿಯಲ್ಲಿ ಸ್ನಾನ ಮಾಡುವುದಾದರೆ ಬೆಳಗ್ಗೆ ಹೊತ್ತಿನಲ್ಲಿ ನೀರು ತುಂಬ ತಣ್ಣಗೆ ಇರಲ್ಲ, ಅದು ಸ್ವಲ್ಪ ಬೆಚ್ಚಗೆನೇ ಇರುತ್ತದೆ. ನದಿ ನೀರಿನಲ್ಲಿ ಸ್ನಾನ ಮಾಡಿದರೆ ಮನಸ್ಸಿಗೆ ಹುರುಪು ತುಂಬುತ್ತದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ಬೆಳಿಗ್ಗೆ ಮತ್ತು ಸಂಜೆ ತಪ್ಪದೇ ಪೂಜೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಸಂಜೆ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಅಯ್ಯಪ್ಪ ಮಂತ್ರವನ್ನು ಹೇಳುತ್ತಾ ಪೂಜೆ ಮಾಡಬೇಕು. ದೇವರ ಪೂಜೆಯಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ. ಅಯ್ಯಪ್ಪ ಭಕ್ತರು ಮಾಲೆ ಹಾಕಿದ ಮೇಲೆ 24 ಗಂಟೆಯೂ ಅಯ್ಯಪ್ಪ ಸ್ವಾಮಿಯನ್ನು ನೆನೆಯುತ್ತಾ ಇರಬೇಕಾಗುತ್ತದೆ. ಈ ಸಮಯದಲ್ಲಿ ಅನೇಕ ಭಜನೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅಯ್ಯಪ್ಪ ಭಕ್ತರು ಒಟ್ಟಾಗಿ ಸೇರಿ ದೇವರ ಭಜನೆಯನ್ನ ಮಾಡುತ್ತಾರೆ. ಸಾತ್ವಿಕ ಆಹಾರ ಇದು ಬಹುಮುಖ್ಯವಾದ ನಿಯಮವಾಗಿದ್ದು ಇದನ್ನು ಪಾಲಿಸಲೇಬೇಕು. ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿದವರಿಗೆ ಮಾಡುವ ಆಹಾರವನ್ನು ತುಂಬಾ ಮಡಿಯಿಂದ ಮಾಡಬೇಕು. ಅವರಿಗೆ ಬಡಿಸುವ ಮುನ್ನ ಇತರರು ಆಹಾರದ ರುಚಿ ನೋಡುವಂತಿಲ್ಲ. ಅಲ್ಲದೆ ಮಾಲೆ ಹಾಕಿದವರು ತಂಗಳ ಆಹಾರ ಸೇವಿಸುವಂತಿಲ್ಲ. ಮಾಂಸ, ಮದ್ಯ, ಧೂಮಪಾನ ಮಾಡುವುದಂತೂ ದೂರದ ಮಾತು. ಅನ್ನದಾನ. ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿದಾಗ ಅನ್ನದಾನ ಮಾಡಲೇಬೇಕು. ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಆದ್ದರಿಂದ ಸ್ವಲ್ಪ ಜನರಿಗಾದರೂ ಅನ್ನದಾನ ಮಾಡಲೇಬೇಕು. ಅದರಲ್ಲೂ ಬಡವರಿಗೆ, ನಿರ್ಗತಿಗಳಿಗೆ ಅನ್ನದಾನ ಮಾಡುವುದರಿಂದ ಹೆಚ್ಚಿನ ಪುಣ್ಯ ಸಿಗುತ್ತದೆ ಹಾಗೂ ಅಯ್ಯಪ್ಪ ಒಲಿಯುತ್ತಾನೆ ಎನ್ನುವ ನಂಬಿಕೆ ಇದೆ. ನೆಲದ ಮೇಲೆ ಮಲಗಬೇಕು. ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿದ ಮೇಲೆ ವೈಭೋಗದ ಜೀವನ ನಡೆಸಬಾರದು. ಬೆಡ್ ಬಳಸಬಾರದು. ನೆಲದ ಮೇಲೆ ಸಿಂಪಲ್ ಆಗಿ ಚಾಪೆ ಹಾಸಿ ಮಲಗಬೇಕು. ಹೆಚ್ಚು ಮಾತನಾಡಬಾರದು. ಅಯ್ಯಪ್ಪ ಸ್ವಾಮಿ ವ್ರತ ಮಾಡುವವರು ಹೆಚ್ಚು ಮಾತನಾಡಬಾರದು. ಅಂದರೆ ಅನಗತ್ಯ ಮಾತುಗಳಿಂದ ಸಮಯವನ್ನ ಕಳೆಯಬಾರದು. ಸಾಧ್ಯವಾದಷ್ಟು ದೇವರ ದಾನದಲ್ಲಿ ಕಳೆಯಬೇಕು. ಎಲ್ಲರನ್ನ ಶಿಸ್ತಿನಿಂದ ಹಾಗೂ ಮರ್ಯಾದೆಯಿಂದ ನೋಡಬೇಕು. ಇದೇ ಕಾರಣ ನೀವು ಹೆಚ್ಚಾಗಿ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸಿದಾಗ ಈ ಭಕ್ತರು ಎಲ್ಲರನ್ನೂ ಸ್ವಾಮಿ ಸ್ವಾಮಿ ಎಂದೇ ಕರೆಯುವುದು ನೀವು ನೋಡುವುದು ಸರ್ವೇ ಸಾಮಾನ್ಯ. ವಸ್ತ್ರಗಳ ನಿಯಮ. ಅಯ್ಯಪ್ಪ ಭಕ್ತರು ಕಪ್ಪು ಮತ್ತು ಕಾವಿ ಬಟ್ಟೆಯನ್ನ ಧರಿಸುತ್ತಾರೆ. ಕಪ್ಪು ಬಟ್ಟೆ ಎಲ್ಲ ಅಲೌಕಿಕ ಸುಖ ಆಕರ್ಷಣೆಗಳನ್ನು ಬಿಟ್ಟು ದೇವರಿಗೆ ಶರಣಾಗಿದ್ದೇವೆ ಎಂಬುದನ್ನು ಸಂಕೇತ ಕೊಡುತ್ತದೆ. ಅಲ್ಲದೆ ಅಯ್ಯಪ್ಪನ ಮುಂದೆ ಎಲ್ಲರೂ ಸಮಾನರು ಎಂದು ಅರ್ಥ ಕೊಡುತ್ತದೆ.
ಬೇರೆಯವರಿಗೆ ಸಹಾಯ ಮಾಡುವುದು. ದೀಕ್ಷೆ ತೆಗೆದುಕೊಂಡವರು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಲೇಬೇಕು. ಅಯ್ಯಪ್ಪ ಸ್ವಾಮಿ ಕಷ್ಟ ಅಂತ ಬಂದವರ ಕೈಬಿಡಲ್ಲ. ಅದೇ ಅವನ ಭಕ್ತರು ಕೂಡ ಕಷ್ಟದಲ್ಲಿ ಇದ್ದವರಿಗೆ ತಮ್ಮಿಂದ ಆದ ಸಹಾಯ ಮಾಡಿದರೆ ದೇವರು ಮೆಚ್ಚಿಕೊಳ್ಳುತ್ತಾನೆ. ಬೇರೆಯವರನ್ನು ಆದಷ್ಟು ಖುಷಿಯಿಂದ ಇಡಬೇಕು. ಅದು ಒಂದು ಒಳ್ಳೆಯ ಸಂಸ್ಕೃತಿ. ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ಪಾಲಿಸಲೇಬೇಕು. ಅಯ್ಯಪ್ಪ ಭಕ್ತರು ಮಾಲೆ ಹಾಕಿದ ಮೇಲೆ ಬ್ರಹ್ಮಚರ್ಯ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ. ಅವರ ಮನಸ್ಸಿನಲ್ಲಿ ಕಾಮ ಕ್ರೋಧಕ್ಕೆ ಅವಕಾಶವಿರುವುದಿಲ್ಲ. ಅಯ್ಯಪ್ಪ ಭಕ್ತರು ಯಾವುದೇ ಕೆಟ್ಟ ಪದ ಬಳಸುವಂತಿಲ್ಲ. ಈ ಸಮಯದಲ್ಲಿ ಸ್ತ್ರೀಯರಿಂದ ಒಂದು ಅಂತರ ಕಾಯ್ದುಕೊಳ್ಳಬೇಕು. ರೊಮ್ಯಾಂಟಿಕ್ ಸಿನಿಮಾಗಳನ್ನು ನೋಡುವುದು, ರೊಮ್ಯಾಂಟಿಕ್ ಹಾಡುಗಳನ್ನು ಕೇಳುವುದು, ರೊಮ್ಯಾಂಟಿಕ್ ರೀಲ್ಸ್ಗಳನ್ನು ನೋಡುವುದು, ವಿಡಿಯೋಗಳನ್ನು ನೋಡುವುದು ಮಹಾ ತಪ್ಪು. ಸದಾಕಾಲ ಅಯ್ಯಪ್ಪನ ಧ್ಯಾನದಲ್ಲಿ ಇರಬೇಕೆನ್ನುವುದೇ ಇದರ ಉದ್ದೇಶವಾಗಿದೆ. ಸುಳ್ಳು ಹೇಳುವುದು, ಹಿಂಸೆ ಕೊಡುವುದು ಮಾಡಬಾರದು. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ ಮೇಲೆ ಸುಳ್ಳು ಹೇಳುವಂತಿಲ್ಲ. ಸುಳ್ಳು ಹೇಳಿದರೆ ವ್ರತಕ್ಕೆ ಭಂಗ ಉಂಟಾಗುತ್ತದೆ. ಅಲ್ಲದೆ ಪ್ರಾಣಿ ಪಕ್ಷಿಗಳು ಹಾಗೂ ಮನುಷ್ಯರಿಗೂ ಕೂಡ ಹಿಂಸೆ ನೀಡುವಂತಿಲ್ಲ. ಯಾವುದೇ ಹಿಂಸೆ ಪ್ರವೃತ್ತಿ ಬಗ್ಗೆ ಯೋಚಿಸಕೂಡದು. ತಮ್ಮ ಕಾಯಕವನ್ನು ಮಾಡುವಾಗ, ತಿನ್ನುವಾಗ, ನಡೆಯುವಾಗ, ಮಲಗುವಾಗ ಸದಾ ಮನಸ್ಸಿನಲ್ಲಿ ಅಯ್ಯಪ್ಪನ ಜಪ ಮಾಡಲೇಬೇಕು. ಸರಳ ಜೀವನ. ಅಯ್ಯಪ್ಪ ಸ್ವಾಮಿ ವ್ರತ ನಿಯಮದಲ್ಲಿ ಸರಳ ಜೀವನ ಕೂಡ ಒಂದು. ಯಾವುದೇ ವೈಭೋಗ ಅನುಭವಿಸಬಾರದು. ಕಾಲಿಗೆ ಚಪ್ಪಲಿ ಕೂಡ ಹಾಕಬಾರದು ಎಂಬ ನಿಯಮವಿದೆ. ಬಟ್ಟೆ ಕೂಡ ಅಷ್ಟೇ ಕಪ್ಪು ಅಥವಾ ಕಾವಿ ವಸ್ತ್ರ ಧರಿಸಬೇಕೆಂಬ ನಿಯಮವಿದೆ. ಇಷ್ಟೆಲ್ಲ ನಿಯಮಗಳನ್ನು ಪಾಲಿಸಿದರೆ ಮಾತ್ರ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಕ್ಕೂ ಸಾರ್ಥಕವಾಗುತ್ತದೆ. ಇದರಲ್ಲಿ ಯಾವುದೇ ನಿಯಮ ತಪ್ಪಿದರೂ ಅಂತಹ ವ್ರತಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ. ಇಂತಹ ವ್ರತವನ್ನ ಹಾಗೂ ಮಾಲೆಯನ್ನು ಹಾಕಿದಾಗ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಹಲವಾರು ವಿಘ್ನಗಳು ಕೂಡ ಬರೋದು ಸಹಜ. ಕೆಲವರು ಬೇಕು ಅಂತಾನೆ ಮಾಲೆಧಾರಿಗಳಿಗೆ ಮದ್ಯದ ಆಸೆಯನ್ನ ತೋರಿಸುತ್ತಾರೆ. ಇನ್ನು ಕೆಲವರು ಗುಟ್ಕಾ, ತಂಬಾಕು ತಿನ್ನಿಸಲು ಪ್ರಯತ್ನ ಪಡಿಸುತ್ತಾರೆ. ಹಾಗೆಯೇ ಮಾಂಸ ತಿನ್ನುವ ಆಸೆಯನ್ನ ಹುಟ್ಟಿಸುತ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಯ್ಯಪ್ಪನ ದೇವಸ್ಥಾನದಲ್ಲಿರುವ ಆ 18 ಮೆಟ್ಟಿಲುಗಳು ತುಂಬಾನೇ ಪ್ರಸಿದ್ಧಿಯಾಗಿವೆ ಹಾಗೂ ತುಂಬಾನೇ ವಿಶೇಷತೆಯನ್ನು ಹೊಂದಿವೆ. ಹಾಗಾದ್ರೆ ಆ 18 ಮೆಟ್ಟಿಲುಗಳ ವಿಶೇಷತೆಯನ್ನ ಈಗ ತಿಳಿದುಕೊಳ್ಳೋಣ. ಮೊದಲ 5 ಮೆಟ್ಟಿಲುಗಳು ನಮ್ಮ ಪಂಚೇಂದ್ರಿಯಗಳನ್ನು ಸಾಂಕೇತಿಕವಾಗಿ ಹೇಳುತ್ತವೆ. ನಮ್ಮ ದೇಹದಲ್ಲಿರುವ ಮೂಗು, ಕಣ್ಣು, ಬಾಯಿ ಮತ್ತು ಸ್ಪರ್ಶವನ್ನ ಈ ಪಂಚೇಂದ್ರಿಯಗಳೆಂದು ಕರೆಯಲಾಗುತ್ತದೆ. ಮಾನವನ ಕಣ್ಣುಗಳು ಯಾವಾಗಲೂ ಒಳ್ಳೆಯದನ್ನೇ ನೋಡಬೇಕು ಮತ್ತು ಅಶುಭವನ್ನು ನೋಡುವುದರಿಂದ ದೂರವಿರಬೇಕು. ಒಳ್ಳೆಯ ವಿಷಯವನ್ನೇ ಕೇಳಬೇಕು ಮತ್ತು ಗಾಳಿ ಸುದ್ದಿಗಳಿಗೆ ಕಿವಿಗೊಡಬಾರದು. ನಾಲಿಗೆ ಯಾವಾಗಲೂ ಒಳ್ಳೆಯದನ್ನೇ ಮಾತನಾಡಬೇಕು. ಯಾವಾಗಲೂ ತಾಜಾ ಗಾಳಿಯನ್ನು ಉಸಿರಾಡಬೇಕು ಮತ್ತು ದೇವರಿಗೆ ಅರ್ಪಿಸುವ ಪುಷ್ಪಗಳ ಸುಗಂಧವನ್ನ ತೆಗೆದುಕೊಳ್ಳಬೇಕು. ಸ್ಪರ್ಶಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯೊಬ್ಬನು ಯಾವಾಗಲೂ ಜಪಮಾಲೆಯೊಂದಿಗೆ ದೇವರ ಧ್ಯಾನ ಮಾಡಬೇಕು. ಮುಂದಿನ 5 ಮೆಟ್ಟಿಲುಗಳು ಅಷ್ಟರಾಗವನ್ನ ಸೂಚಿಸುತ್ತವೆ. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಸೂಯೆ ಮತ್ತು ಯುಕ್ತಿಯಾಗಿವೆ. ಅಷ್ಟರಾಗ ಅರ್ಥವೆಂದರೆ ಮನುಷ್ಯನಿಗೆ ಅಹಂಕಾರವಿರಬಾರದು ಮತ್ತು ಅಸೂಯೆಯನ್ನು ಬಿಡಬೇಕು. ದೇವರ ಧ್ಯಾನ ಮಾಡುತ್ತಿರಬೇಕು ಮತ್ತು ಜೀವನದಲ್ಲಿ ಯಾವುದಕ್ಕೂ ದುರಾಸೆಯನ್ನು ಪಡೆಯಬಾರದು. ಮುಂದಿನ 3 ಮೆಟ್ಟಿಲುಗಳು ತ್ರಿಗುಣಗಳಾಗಿವೆ. ತ್ರಿಗುಣಗಳೆಂದರೆ ಸತ್ವ, ರಾಜಸ ಮತ್ತು ತಮಸ. ತ್ರಿಗುಣಗಳ ಅರ್ಥವೆಂದರೆ ಪ್ರತಿಯೊಬ್ಬನು ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು ಮತ್ತು ಉದಾಸೀನವನ್ನು ಬಿಡಬೇಕು. ಯಾವುದೇ ಅಹಂಕಾರ ಆತನಲ್ಲಿ ಇರಬಾರದು ಮತ್ತು ಅಯ್ಯಪ್ಪ ದೇವರಿಗೆ ಆತ ಸಂಪೂರ್ಣವಾಗಿ ಶರಣಾಗಬೇಕು. ಕೊನೆಯ 2 ಮೆಟ್ಟಿಲುಗಳು ವಿದ್ಯೆ ಮತ್ತು ಅವಿದ್ಯೆಯನ್ನ ಸೂಚಿಸುತ್ತವೆ. ವಿದ್ಯೆ ಎಂದರೆ ಜ್ಞಾನ, ಅವಿದ್ಯೆ ಎಂದರೆ ಅಜ್ಞಾನ. ಅಹಮ್ಮನ್ನು ತ್ಯಜಿಸಿ ನಾವು ವಿದ್ಯೆಯನ್ನ ಪಡೆಯಬೇಕು ಮತ್ತು ಮೋಕ್ಷದೆಡೆ ಸಾಗಬೇಕು. ಶಬರಿಮಲೆಯಲ್ಲಿರುವ 18 ಮೆಟ್ಟಿಲುಗಳನ್ನು ಹತ್ತಿದ ಬಳಿಕ ಭಕ್ತರಿಗೆ ಜೀವನದ ಬಗ್ಗೆ ಮನವರಿಕೆಯಾಗುತ್ತದೆ. ಜೀವನದ ಜ್ಞಾನ ಅವರಿಗೆ ಸಿಗುತ್ತದೆ ಮತ್ತು ಜೀವನದ ಗುರಿಯನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಇದೇ ಕಾರಣ ಈ 18 ಮೆಟ್ಟಿಲುಗಳನ್ನು ಹತ್ತಿದರೆ ಮಾತ್ರ ಜೀವನದಲ್ಲಿ ಅವರಿಗೆ ಮುಂದೆ ಮೋಕ್ಷ ದೊರೆಯುತ್ತದೆ ಎಂದು ನಂಬಲಾಗಿದೆ. ಹೀಗಾಗಿ ಅಯ್ಯಪ್ಪನ ದರ್ಶನವನ್ನು ಸಂಪೂರ್ಣಗೊಳಿಸಲು ಈ 18 ಮೆಟ್ಟಿಲುಗಳನ್ನು ಹತ್ತಲೇಬೇಕು. ಆಗ ಮಾತ್ರ ನಿಮಗೆ ಆ ದರ್ಶನ, ಆ ಯಾತ್ರೆ ಸಂಪೂರ್ಣವಾಗುತ್ತದೆ.
ಈ 18 ಮೆಟ್ಟಿಲುಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಬೆಟರ್ ಟೇಕ್ ಕೇರ್.